ತಿಪಟೂರು ಶ್ರೀ ಗುರು ಸಿದ್ದರಾಮೇಶ್ವರರ 850ನೇ ಜಯಂತಿ ಮಹೋತ್ಸವ ಜನವರಿ 14 ಮತ್ತು 15ರಂದು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಯಿತು. ಸರ್ಕಾರದಿಂದ ಸಂಪೂರ್ಣ ಸಹಕಾರ ನೀಡಲಾಗುತ್ತದೆ ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಳಿಸಿದರು. ಸಿದ್ದರಾಮೇಶ್ವರ ಪಾಲಿಟೆಕ್ನಿಕ್ ಆವರಣದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಜನವರಿ 14ರಂದು ಬೆಳಗ್ಗೆ 11 ಗಂಟೆಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಸಿರಿಗೆರೆ ತರಳ ಬಾಳು ಬೃಹನ್ ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಮತ್ತು ಮೈಸೂರು ಸುತ್ತೂರು ಮಠದ ಶಿವರಾತ್ರಿ ದೇಸಿ ಕೇಂದ್ರ ಸ್ವಾಮೀಜಿ ಹಾಗೂ ಗೋಡೆಕೆರೆ ಮೃತ್ಯುಂಜಯ ದೇಸಿ ಕೇಂದ್ರ ಸ್ವಾಮೀಜಿ ಹಾಗೂ ಕುಪೂರ್ ತಮಡಿಯಲ್ಲಿ ಅಭಿನವ ಮಲ್ಲಿಕಾರ್ಜುನ ದೇಸಿ ಕೇಂದ್ರ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದು ಸ್ವಾಗತ ಸಮಿತಿಯ ಅಧ್ಯಕ್ಷ ಕೆಎಸ್ ಮಧುಸೂದನ್ ತಿಳಿಸಿದ್ದಾರೆ. ಕೆರಗೋಡಿ ರಂಗಾಪುರ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ 2 ದಿನ ಶ್ರೀ ಗುರು ಸಿದ್ದರಾಮೇಶ್ವರ 850ನೇ ಜಯಂತಿ ಅದ್ದೂರಿಯಾಗಿ ಆಚರಿಸಲಾಗುವುದು. ವೈಭವದ ಉತ್ಸವ, ರಾತ್ರಿ ಮದ್ದಿನ ಪ್ರದರ್ಶನ, ವೀರಗಾಸೆ, ಪ್ರತಿದಿನ ಬರುವ ಭಕ್ತಾದಿಗಳಿಗೆ 2 ರಿಂದ 3 ಲಕ್ಷ ಜನಕ್ಕೆ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಲಾಗುವುದು. ಈ ಕಾರ್ಯಕ್ರಮಕ್ಕೆ ಗೃಹ ಸಚಿವರು ಜೆಎಸ್ ಬಸವರಾಜ್, ಬಿಸಿ ಪಾಟೀಲ್, ಶೋಭಾ ಕರಂದ್ಲಾಜೆ ಭಾಗವಹಿಸಲಿದ್ದು, 15ನೇ ತಾರೀಕು ಸಿಎಂ ಬಸವರಾಜ ಬೊಮ್ಮಾಯಿಯವರು ಸಮಾರೋಪ ಭಾಷಣ ಮಾಡಲಿದ್ದಾರೆ ಎಂದು ಸ್ವಾಗತ ಸಮಿತಿ ಅಧ್ಯಕ್ಷ ಕೆಎಸ್ ಮಧುಸೂದನ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ವರದಿ ಆನಂದ್ ತಿಪಟೂರು. ತಾವೆಲ್ಲ ಬಂದಿದ್ದಾರೆ. 850ನೇ ಸಿದ್ದರಾಮೇಶ್ವರ ಜಯಂತಿಯನ್ನು ಶ್ರೀ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ದಿವ್ಯ ನೇತೃತ್ವದಲ್ಲಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಸಮಾಜದ ಎಲ್ಲ ಬಾಂಧವರು ಚಿಂತನೆಯನ್ನು ಮಾಡಿ ಪರಮ ಪೂಜ್ಯರ ಅಪ್ಪಣೆಯ ಮೇರೆಗೆ ಇವತ್ತು ಈ ಕಾರ್ಯಕ್ರಮ ಎಲ್ಲ ತುಂಬ ಆಯೋಜನೆಯನ್ನು ಮಾಡಿದ್ದೀವಿ. ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಸರ್ಕಾರದ ವತಿಯಿಂದ ಎಲ್ಲ ಸವಲತ್ತುಗಳನ್ನು ಕೊಡಿಸೋದಲ್ಲಿ ಸಚಿವರು ಮುಂದಾಳತ್ವವನ್ನು ವಹಿಸಿದ್ದಾರೆ. ಅದಲ್ಲದೆ ಸರ್ಕಾರದಿಂದ ಈ ಕಾರ್ಯಕ್ರಮಕ್ಕೆ 25 ಲಕ್ಷ ರೂಗಳನ್ನು ಸಹಾಯಧನವನ್ನು ಕೊಡಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಿದ್ದರಾಮೇಶ್ವರ 850ನೇ ಜಯಂತಿ. ಅದಲ್ಲದೆ ಸಮಾಜದ ಎಲ್ಲ ಬಾಂಧವರು ಮತ್ತು ಎಲ್ಲ ಸಮಾಜದವರು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಅವರು ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇದರೇ ಬಹಳಷ್ಟು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಸಿದ್ದರಾಮೇಶ್ವರ 850ನೇ ಜಯಂತಿ 1 ದಿನದ ಊಟದ ವ್ಯವಸ್ಥೆ 2 ರಿಂದ 3 ಲಕ್ಷ ಜನಕ್ಕೆ ಊಟದ ವ್ಯವಸ್ಥೆಯನ್ನು ಅರೇಂಜ್ ಮಾಡಿದ್ದೇವೆ. ವಸತಿ ಉಳ್ಕೊಳ್ಳೋದಕ್ಕೆ ವಸತಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ತಿಪಟೂರು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು, ನಗರ ಅಲಂಕಾರ ಅಂತೇಳಿ ವಿದ್ಯುತ್ ದೀಪ ಅಲಂಕಾರ ಮತ್ತು ಬಂಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಲ್ಲದೆ ಸಮಾಜದ ಎಲ್ಲ ಬಾಂಧವರ ಅಪೇಕ್ಷಣೆಯ ಮೇರೆಗೆ ಜಾನಪದ ಕಲಾ ತಂಡಗಳನ್ನು ಹಾಕಿದರು. ಸರ್ಕಾರದ ವತಿಯಿಂದ ಸಾಂಸ್ಕೃತಿಕ ಕಲ್ಯಾಣ ಇಲಾಖೆಯಿಂದ ಅವರು ಕೂಡ ನಮಗೆ ಕಾರ್ಯಕ್ರಮಕ್ಕೆ ಜಾನಪದ ಕಲಾ ತಂಡಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ. ಅದು ತುಂಬ ಅದ್ಭುತವಾಗಿ ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆ ಒಳಗೆ ವೇದಿಕೆಯನ್ನು ತಲುಪುತ್ತದೆ. ತಿಪಟೂರು ನಗರ ಮಧ್ಯದಲ್ಲಿ ಸಂಚಾರವನ್ನು ಮಾಡ್ತಾ 11 ಗಂಟೆಗೆ ವೇದಿಕೆಯನ್ನು ತಲುಪುತ್ತದೆ. 11 ಗಂಟೆಗೆ ಸನ್ಮಾನ್ಯ ಶ್ರೀಮಂತ ನಾಯಕ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅದಾದ ನಂತರ ಮಧ್ಯಾಹ್ನ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ 2:30 ಸೆಷನ್ಗೆ. ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ ಹೊಸಕೋಟೆ ಗುರುರಾಜ್ ಅವರ ರಸಮಂಜರಿ ಕಾರ್ಯಕ್ರಮ 7 ಗಂಟೆಗಿದೆ. 9 ಗಂಟೆಗೆ ಅದ್ಭುತವಾದ ಮದ್ದಿನ ಪ್ರದರ್ಶನವನ್ನು ಕೇರಳದವರು ವರ್ಗೀಸ್ ಅಂತೇಳಿ ಅವ್ರ ಕಡೆಯಿಂದ ಒಂದು ಅದ್ಭುತವಾದ ಮದ್ದಿನ ಪ್ರದರ್ಶನವನ್ನು ಆಯೋಜನೆಯನ್ನು ಮಾಡಿದೆ. ಅದಾದ ನಂತರ ಮತ್ತೆ 15ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮಧ್ಯಾಹ್ನ 2 ಗಂಟೆಗೆ 15ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ರಾಜ್ಯ ಸರ್ಕಾರ. ಓಂ ಸರವಣ ಪ್ರಿಂಟ್ಸ್, ಬೆಂಗಳೂರು ಬೊಮ್ಮನಹಳ್ಳಿ. ಜಪಾನ್ ದೇಶದಿಂದ ಮಿಷಿನ್ಸ್ ಅಳವಡಿಸಿಕೊಂಡು ಓಂ ಸರವಣ ಪ್ರಿಂಟಿಂಗ್ಸ್ನಲ್ಲಿ ಒಂದು ವಿನೂತನ ಹೆಜ್ಜೆ. ನಮ್ಮಲ್ಲಿ ಬುಕ್ಸ್, ಟೆಂಟ್ ಕಾರ್ಡ್, ಬ್ರೋಚರ್, ಬುಕ್ ಮಾರ್ಕ್ಸ್, ಲ್ಯಾಮಿನೇಷನ್, ಡ್ಯಾಗ್ಲರ್, ಲೇಬಲ್ಸ್, ಸ್ಟಿಕ್ಕರ್ಸ್, ರಿಸಿಪ್ಟ್ ಬುಕ್, ಲೆಜರ್ ಬುಕ್ಸ್, ಮೆಡಿಸಿನ್ ಬಾಕ್ಸ್, pouch folders, center pinning, spot UV printing and coating, foiling gold and silver,
eco solvent printing, flex vinyl leaflets, business card, posters, calendars, school and college textbook, light boards, perfect binding, envelope, certificate cake box, catalogs, popcorn box, letterhead, LED boards, ACP boards ಇತ್ಯಾದಿಗಳನ್ನ ಮಾಡಿಕೊಡುತ್ತೇವೆ. ಆನ್ ಟೈಮ್ ಡೆಲಿವರಿ ನೀಡಲಾಗುತ್ತದೆ. ಕಂಪನಿಯಿಂದ 10 ಕಿಲೋಮೀಟರ್ ವರೆಗೂ ಉಚಿತ ಡೆಲಿವರಿ. ದಿನದ 24 ಗಂಟೆಗಳು ಸೇವೆಗಳು ಲಭ್ಯ. ಒಳ್ಳೆ ಕ್ವಾಲಿಟಿ, ಕ್ವಾಂಟಿಟಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಮುಖ್ಯ ಉದ್ದೇಶ. ಒಮ್ಮೆ ಭೇಟಿ ನೀಡಿ. ಓಂ ಸರ್ವಣ ಪ್ರಿಂಟ್ಸ್, ನಂಬರ್ 31, ಮೊದಲನೇ ಕ್ರಾಸ್, ಗಣೇಶ ದೇವಸ್ಥಾನದ ಹಿಂಭಾಗ, ಬೇಗೂರು ರಸ್ತೆ, ಬೊಮ್ಮನಹಳ್ಳಿ, ಬೆಂಗಳೂರು 560068. ಸಂಪರ್ಕಿಸಿ ಮಿಸ್ಟರ್ ಸರ್ವಣ, ಮಾಲೀಕರು ಓಂ ಸರ್ವಣ ಪ್ರಿಂಟ್ಸ್. ಫೋನ್ ನಂಬರ್ 08041234546. ಮೊಬೈಲ್ 9066075057.